ಇವತ್ತು ನಾವು ಒಂದು ಸ್ಪೆಷಲ್ ಮೂವಿಗೆ ಬಂದಿದ್ದೇವೆ. KGF CHAPTER-2 ನೋಡಲಿಕ್ಕೆ. ಅಪರೂಪಕ್ಕೆ ಬಂದ್ರೆ ಹೀಗೆ ಅಲ್ಲ ನೀನು ಮಾಡೋದು? ಅಪರೂಪ ಅಲ್ಲ, ಅದು ನನ್ನ ಹೇಳೋಕೆ ನಾನು ಹೇಳು ಗೊತ್ತಾಯ್ತಾ? ನೀ ಎರಗ್ಲ ಪಾತ್ರೆ ಅವನಿಜಿಗೆ ಪೂರ ಇಮೋಷನಲ್ ಡ್ಯಾಮೇಜ್ ಡೆಮೋ ಪೀಸ್ ఒక మూలం డెమో పీస్ బాయ్స్ పోసలేదు. ಹಲೋ ಗಾಯ್ಸ್, ವೆಲ್ಕಮ್ ಟು ಕೋಸ್ಟಲ್ ಮೈಂಡ್ ಸ್ಟುಡಿಯೋಸ್. ನಾನು ನಿಮ್ಮ ಮುಖ್ಯದ ಧೀರಜ್. ನಿಂಗೆ ಮರಲ ಮಾರೆ ಅದು ನಂಡೆಲ್ಲೋಗಲ್ಲ ನೀ ಅಂತ ಹೇಳುದು ಮಂಗ ಯಾಕೆ ನಾ ಹೇಳಲಿಕ್ಕಿಲ್ವಾ? ನಾ ಹೇಳ್ತೇನೆ ಮಾರೆ. ಎಂತ ಕ್ಯಾಮರಾ ಕೊಟ್ಟು ಕ್ಯಾಮರಾ ನೋಡು, ನಾ ಹೇಳ್ತಿದ್ದದು ಅದು ನಿಂಗೆ ಹೇಳಲಿಕ್ಕಿಲ್ಲ ಗೊತ್ತಾಯ್ತು ಡೈಲಾಗ್. ನೀನು ಯಾರು ಹೇಳಲಿಕ್ಕೆ ಹೇಳು? ಯಾಕೆ ನಾ ಹೇಳ್ಬಾರ್ದ ಮಾರೆ? ನಾ ಅಪರೂಪಕ್ಕೆ ಬಂದು ನಾ ಹೇಳ್ತೇನೆ ಮಾರೆ. ನಾ ಶುರು ಮಾಡ್ಲಿಕ್ಕಿಲ್ವಾ? ಅಪರೂಪ ಬಂದಾರ ಅದಲ್ಲ. ನೀವೆಲ್ಲ ಹೇಳ್ಕೊಂಡು ಬೆಂಗಳೂರು ನೀ ಬಾಗಲಕೋಟೆನಾ? ನಾನು ಮೊಬೈಲ್ ನಂದು ಕೊಡ ಮಾರೆ. ನೀ ಅಂತ ಹೇಳು. ದಕ್ಕೆ ಮಾತಾಡ್ ನೀನು ಮೊಬೈಲ್ ಕಾಡ ದಕ್ಕೆ ಮಾತಾಡ್ ನೀನು ಮೊಬೈಲ್ ಕಾಡ ಪಾಪ ಅಂತೇಳಿ ಬಿಟ್ಟಿದ್ದೇನೆ ವಿಡಿಯೋ. ಎಂತ ಬ್ಲಾಗ್ ಮಾಡ್ಲಿಕ್ಕಿದ್ರೆ ಮಾಡಬೇಕಾ? ಎಂತ ನಾ ಮಾಡ್ತಾ ಇದ್ದ ನಿಂಗೆ ಅಂತ ಮಾಡ್ಕೊ. ಓಕೆ ಗಾಯ್ಸ್, ವೆಲ್ಕಮ್ ಟು ಕೋಸ್ಟಲ್ ಮೈಂಡ್ ಸ್ಟುಡಿಯೋಸ್. ನಾನು ನಿಮ್ಮ ಮುಖ್ಯದ ಧೀರಜ್ ಅಲ್ಲ, AJ. ಯಾನಿಗಲ್ಲ ಮುಖ್ಯ ಧೀರಜ್. ಅದು ಮುದ ಅದೇ ಅವನೇ ಇದ್ದದ್ದು. ಇವತ್ತು ಒಂದು ಸ್ಪೆಷಲ್ ವ್ಲಾಗ್, ಯಾಕಂದರೆ ಇವತ್ತು ನಾವು ಒಂದು ಸ್ಪೆಷಲ್ ಮೂವಿಗೆ ಬಂದಿದ್ದೇವೆ, KGF CHAPTER-2 ನೋಡಲಿಕ್ಕೆ. ಸೊ ಎಲ್ಲಿಯಾ ಇದು? ಒಂದು ಮಣಿಪಾಲ ಐನಾಕ್ಸ್ ಆಗ ಪುರಗೆಲ್ಲ ಗೊತ್ತುಂಡು. ಒಂದೇ ಪಂದ್ಯಕ್ಕೆ ಕೆಲವರಿಸ ಗೊತ್ತಿಪ್ಪುಜಿ ಒಂದೇ ನನ್ನ ಫ್ರೆಂಡ್ ನಮ್ಮ ಕೋಸ್ಟಲ್ ಮೈಂಡ್ಸ್ದ ಒಂಜಿ ಮೆಂಬರ್ ನಮ್ಮ ಬಾಗಲಕೋಟೆ ಕಲ್ತಂದಲ್ಲಿ ಐಸ ಬೈದೆ ಊರಿಗೂ ಅಂಚ ಫಿಲ್ಮ್ ತೂಕ ಬಂದು ಅಲ್ತಿರ್ದು ಟಿಕೆಟ್ ಬುಕ್ ಮಲ್ತು ಐಸ ಬೈದ. ನಾನು ಕೆಲವು ಬರಲಿಲ್ಲ ಮಂಗನಗಲ್ಪುರ, ಅದಕ್ಕೆ ನನಗೆ ಗಮ್ಮತ್ತು ಇಪ್ಪುಂಡು. ಇನ್ನು ಬರಲಿಲ್ಲ, ನಾವಿಬ್ಬರು ಈಗ ಬಂದಿದ್ದೇವೆ ಐನಾಕ್ಸ್ ಮಾಲಿಗೆ. ಕನ್ನಡ ಮೀಡಿಯಂ ಮುಂದೆ. ಸೊ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ, ಮತ್ತೆ ಎಲ್ಲರೂ ಸಿಗೋಣ. ಲೆಟ್ಸ್ ಗೋ. ಅವು ಬರಲಿಲ್ಲ ಅಷ್ಟೇ. ಮಾಸ್ಕ್ ಬೇಡಲ್ಲ? ಏನು ಮಾಸ್ಕ್ ಬೇಕಾ? ಮಾಸ್ಕ್ ಕೇಳಿದ್ರೆ ಅಂತ ಮಾರೆ. ಮಾಸ್ಕ್ ಬೇಕಾ? ಮತ್ತೆ ಏನು ಸರ್? ಹೌದು, ಯಾರಿದು? ಪೆಟ್ರೋಲ್ ಹೇಗೆ ಹಂಗೆ ಒಂಡೆ ನೀರು ಕೊಡ. ನೀರು ತಂದಿಯಾ? ಎಂತ ಮಾರಿ ನೀವಲ್ಲ. ಪೆಟ್ರೋಲ್ ಉಂಡು. ಏನು ಪೆಟ್ರೋಲ್ ಅತಿ ಏನಪ್ಪಾಡ್ದು ಕಾರ್ಪೆಂಟ್ರ್ ಏನು ಕಾರ್ ಪೆಟ್ರೋಲ್ 1 ಲೀಟರ್ ಕಾರ್ಪೆಂಟ್ರ್ ಹಿಡ್ಕೊಂಡದ ಬೈಕ್ ಇಡು. ಏನು ಕಾರ್ಪೆಂಟ್ರ್ ಬೈಕ್ ಟ್ಯಾಂಕ್ ಇಡು ಫುಲ್ ಖಾಲಿ ಅಂದರೆ ಕಾರ್ಪೆಂಟ್ರ್ 1 ಲೀಟರ್ ಪೆಟ್ರೋಲ್ ಬೈಕ್ ಅಡ್ಡವಾಯ್ತು ಅವ್ರು ಬಾಡಿ ಫ್ರೆಂಡ್ಸ್ ಐವದ ಬಾಡಿ ಫ್ರೆಂಡ್ಸ್ ನೆಲ್ಲಿ ಹಟ್ಟೆ ಒಳ್ಳೆ ಸೈದ್ದಾರೆ ದೇವರಿಗೆ ಗೊತ್ತು ಸ್ಟೋರಿ ಕನ್ನಡ ఆయన అదిరాని తెరిపించి అయిపోయింది. ఆల్ ప్రెగ్నెంట్ ఇప్పుడు శ్రీనిధి ఆయన ఇప్పుడు సార్ లవర్ ಶ್ರೀನಿಧಿ ಹೀರೋಯಿನ್ ಅವಳು ಶ್ರೀನಿಧಿಯಾ? ಅವಳು ಒರಿಜಿನಲ್ ಶ್ರೀನಿಧಿ. ಒಳ್ಳೆ ಮಂತಂದಲ್ಲಿ ನೀರು ಬರ್ತಾರೆ ಫೋನ್ ಮಾಡ್ತೀವಿ ಫೋನ್ ನಿಗಲಿದೆ ಸಿಗಲೇ ಒಂಚೂರು ಗಟ್ಟಿದೀವಿ ಹೊಡಿಯ ನೀರು ಬರ್ತಾ ಅಜ್ಜ ಎನ್ನ ಬತ್ತ ಕಾಲು 1 2 3 ಭಾರತ್ ಅಯ್ಯ ಗ್ರೂಪಲ್ಲಿ ಹಾಕಿಲ್ಲ ನೋಡಿದ ಟಿಕೆಟ್ ಮೆಸೇಜ್ ಟಿಕೆಟ್ ಸ್ಕ್ಯಾನ್ ಮಾಡಿ ಏನೇ ಪತ್ತಂಜಾರೆ ಫೋನಲ್ಲಿ ರುಲೈ ಮಾರೆ ಎಂತ ಮಾರೆ AC ಕಟ್ಟು ಮಾರೆ ಒಂಜಾವ ಅಷ್ಟೇ ಮಾರೆ ಒಮ್ಮೆ ಪೆಟ್ರೋಲ್ ಖಾಲಿ ನಿನ್ನ ನಿಗಳು ನೀತೆ ನಿಗಳು ನೋಡ್ತಾರೆ. ನಮ್ಮ ದೊಡ್ಡಣ್ಣ ಮಾರೆ ಬರ್ತಾರೆ ಕೆಳಗಿಂದ ಏತ್ ಬರ್ತಾ ಬರೇ ಮಾಡಲ ಬೇಗ ಒಂದು ನೀರು ಬಸ ಮಾಡೋಡಿಗೆ ಈ ಬಸ ಮೂಲಾಯ್ ಬೂರ್ದಿ ಆಶೀಶ್ ಲಕ್ಕಂಬೆ ಬಿಗ್ ಬಾಸ್ ಅತ್ತಲೇ ಮಾವ ಹೇಗಿದ್ದೀರಿ?
ಅಲ್ಲ ಇವರಿಬ್ರು ಬರುವಾಗ ಇವ ಕಾಣಲಿಲ್ಲ ನಿಮ್ಮಿಂದ ಹೌದು ಮಾರ ಗಾಡಿ ಬರೋದು ಯಾರು ಅಂತ ನೋಡುದು ಇವ ಹೇಳ್ದ ಊದುಮಿಟ್ಟಿ ತನ ಅಂತ ಗೊತ್ತಿಲ್ಲ ಪಿಕ್ಚರ್ ನೋಡಿ ಬರೋದು ಟ್ರೈಲರ್ ನೋಡಿ ಅಂದು ಮಾರ ಕಡ್ಡಿ ಕಡ್ಡಿ ಆತ ಮಾರ ಫುಲ್ ಕೆಲಸ ಅಂದಂದು ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ ಅಂದು ಅವೇ ಕ್ಯಾಟ್ರಿಂಗ್ ಬೋದು ಸಪುರ ಏನು ಅದಾಗ ಲಂಚ ಕುಜಲ್ಪುರ ತಿರ್ಕೊಂಡು ಒಳ್ಳೆ ಆತು ಆತು ಕಾಲ್ ಮೇಲೆ ಗೋಲ್ಪಲ್ಲಿಕ್ಕೇನು ಬೈಕಲ್ಲಿ ಒಳ್ಳೆಗೆ ಮಾವ ಏನಂಡಿ ತರತಿರ್ಗಿ ಬೂರಿಯಾಗಿ ಇಷ್ಟು ಜಸ್ಟ್ ಲಕ್ಕಿ ನೀರು ಅಲ್ಪ ಅಲ್ಪ ಡಾಮಿನೋಸ್ ಪಿಜ್ಜಾ ಬರುತ್ತೆ ಭಾರತ ಓಲಿಯಾ ಅತ್ತ ಭಾರತ ಅಲ್ಪ ಭಾರತ ಅಲ್ಪ ಮೇರ್ಲ ಒಂದು ಯೂಟ್ಯೂಬರ್ ಸಬ್ಸ್ಕ್ರೈಬ್ ಮಲ್ಪ್ಲಿ ಎನ್ನ ತಿರುಗಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಪಾಡುವ ಒಂದು ಜನ ಓಲಿ ಎಂಟ್ರಿ ಅಲ್ಲೂ ಕೊರ್ರಜ್ಜದಲ್ಲ ಮೂಲ ಎಂಟ್ರಿ ಒಮ್ಮೋ ಸೆಕ್ಯೂರಿಟಿ ಬರೋ ಉಂಟು ಮಾರೆ ಎಂತ ಮಾಸ್ಕ್ ಹಾಕ್ಬೇಕಾ ಉಂಡೆ ಏ ಅಲ್ಲಿ ಟಿಕೆಟ್ ಕೌಂಟರ್ ಉಂಡಿಗೆ ಎಂಕಲೆ ಒಂಜಿ ಕೊಡ್ಬೇಕು ನಂಜಾಣ್ ಖಾಲಿ ಮೂಜಿ ಕಂಡಿದ್ದೀರಿ ಎಂಟು ಅಲ್ಲಿ ಟಿಕೆಟ್ ಕೌಂಟರ್ ಉಂಟು ಕೊರ್ಪೆಲ್ಗೆ 10 ರೂಪಾಯಿ ಕೊರ್ಲಿ ನಿಗಲ್ ಮಾಸ್ಕ್ ಕನ್ನಡ ಹಾಪಿಜ ಮಾರ 10 ರೂಪಾಯಿ ನಾನು ನಿಗಲ್ ಆ ಬೆಚ್ಚುಂಡೆ ಮಾಸ್ ಮಲ್ಪದೆ ಬತ್ತಿ ನಾನು ಅಜೆ ಬೆಚ್ಚ ಉಂಡು ಮಾಸ್ ಮಲ್ಪದೆ ಬತ್ತಿ ನಾನು ಮಾಸ್ಕ್ ವಾಡೋಡತ್ತೆ ಒಂದೇರ ಎಂಕ ಡಬಲ್ ಆಫರ್ ಈಗ ಮಾಸ್ಕ್ ಬಿಡ್ದಿಡ ಆಯ್ತು ಮಾರೆ ಈಗ ಲಗಾಡಿಗೆ ಪರತ ಮತ್ತೇನಾ ಎಂತ ಬಾಂಬ್ ಸಿಕ್ಕಿದ ಇಲ್ಲಲ್ಲ ಬಾಂಬ್ ಸಿಕ್ಕಡ ಐನಾಕ್ಸ್ ಇಲ್ಲ ವಿಡಿಯೋ ಪ್ರತಿ ಗೊತ್ತಿದ್ದಿ ಮಾರ ವೈಕಲ್ ತೆಕ್ಕಾಗ ಪಿಕ್ಚರ್ ಇನಿಯತ ಒಂಜಿಲ ಬರೋದಿದ್ದಿ ಮಾರ ಪಿಕ್ಚರ್ ಅವ್ರ ಕಾಲ ಅಡ್ವರ್ಟೈಸ್ಮೆಂಟ್ ಬರೋದುಂಟು ಅತ್ತೆ ಮ್ಯಾಸೇಜ್ ಒಂದು ಪಿಕ್ಚರ್ ಸ್ಟಾರ್ಟ್ ಆಗ್ಬಿಜ ಕತ್ತಲೆ ಕೇಸರಿ ಬಿದೆ ಓ ಒಂದೇನಾ ಇದು ಫಿಲಂ ಗಾಯ್ಸ್ ನಮ್ಮ ಪಿಕ್ಚರ್ ಬತ್ತ ಎಡೆ ಬೊಲ್ದು ಬಲ್ದ ಈಸಿರುಗುಲ್ದು ಎರೆಗ್ಲ ಪಾತ್ರೆ ಯಾವಂದಿಜಿಗೆ ಪೂರ ಇಮೋಷನಲ್ ಡ್ಯಾಮೇಜ್ ಬದರಿ ಆಶಿತ ಹಂಗೆ ಆಶೀಸ್ ಸರ್ ಆಶೀಸ್ ಫಿಲ್ಮ್ ಏನ್ ಚೆತ್ತಿಂಡ್ಯಾ ಫಿಲ್ಮ್ ಬಾರಿ ಅಡ್ಡೆ ಈ ಟಿವಿ KGF 100 ಪದ್ಯ ಇಂಕಂಜಿ ಬಾಡ ಮಾರ್ KGF ಇಲ್ಲ ಮತ್ತೆ ತನ್ನಾಣೆ ನಾಣೆ ಅದ್ರಲ್ಲಿ ಮ್ಯೂಸಿಕ್ ಎಲ್ಲ ಇದರಲ್ಲಿ ಇರ್ಲಿಲ್ವಾ ಅದು KGF 1 ಇದಕ್ಕೆ ಹಾಕಿದ್ದು ಇದಕ್ಕೆ ಹೊಸತ ಏನ್ ಮಾಡಿದ್ರಲ್ಲ ಬಟ್ ಇದ ಕಂಪೇರ್ ಮಾಡಿದ್ರೆ ಅದು ಗುಸ್ಕೆ ಮಾರಿಗೆ ಇರ್ಬೇಕಿತ್ತು ಮಾರ ಕನ್ನಡ ಹಾಕಿದ್ದು ಸ್ವಲ್ಪ ಪಂಚ್ ಆಗಿದೆ ಹೌದಾ ಗುಸ್ಕೆ ಮಾರಿಗೆ ಜೀಪೆಡ್ ಪೂರ ಲಾಭೆ ಕಾಸ್ತಾಗಲ್ಲ ತಮಾರೆ ಕೊರ್ಲೆ ನಿಗಿಲಿ ದುಡ್ಡು ಸಬ್ಸ್ಕ್ರೈಬರ್ ಮಾರು ನಿಜ ಅವು ಹೆಂಗಲ್ಲ ಗೊತ್ತು ಯೂಟ್ಯೂಬ್ ಸಾತಂಬೆ నిజమేనండి 1000 అంటే మానిటర్ స్టార్ట్ అవుతుంది 1000 సబ్స్క్రైబర్స్ 4000 ఉందా వాడు వాస్ట్ టైం
1000 ಎರಡು ಕ್ಯಾಟಗರಿ. ಒಂದು ವಾಟ್ಸನ್ ಜಾಸ್ತಿ ಅವರು, ಒಂದು ಸಬ್ಸ್ಕ್ರೈಬರ್ ಜಾಸ್ತಿ ಅವರು. ಸಬ್ಸ್ಕ್ರೈಬರ್ ಏನು ಯೂಟ್ಯೂಬ್ ತುಯ್ಯ ಕಾಡೆ ಮರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಒಂದು ಗೇಮಿಂಗ್ ಗೇಮಿಂಗ್ ಅಂಚ ಐಕೆ ಐಟ್ ತೂದಿತ್ತಾನೆ 1000 ಸಬ್ಸ್ಕ್ರೈಬರ್ಸ್ ಮೊನಿಟರ್ ಸ್ಟಾರ್ಟ್ ಡಾಲರ್ಸ್ ತಿಕ್ಕಣ ಡಾಲರ್ಸ್ 20 ಸೆಂಟ್ಸ್ ತಿಕ್ಕಂಡಾಗೆ ನಿಕ್ಕೆ ಅಂಕಿಲ ಒಂದು 5 ರೂಪಾಯಿ ಜಾಸ್ತಿ ಗೊತ್ತಾಂಡ ಅಪ್ಪನೇ ಆಡ್ತಾಂಡ ದೇವರ ಜಂಗ್ಲ ಅರ್ಥೈತಿ. ಒಂದು ಹೋಟೆಲ್ ಆತು ಫಿಲ್ಮ್ ಪ್ಯಾಕೇಜ್ ಏನೋ ಗೊತ್ತಾಗ ಫಿಜ್ಜಾ ಅಂದ್ ಮಾಡ್ದು ಕುಲ್ಲೆ ಮಗೆ ಪಿದೆ ಬತ್ತು ಈ ಸೈಡ್ ಇಡ್ತು ನನ್ನ ನಿಂಗೆ ಬೆಸ್ಟ್ ಸ್ಟ್ಯಾಂಡ್ ಮಾರೆ ಗಾಡಿ ಒಂದು ಎಡ್ಡೆ ಎಲೆಕ್ಟ್ರಿಕ್ ಇದೆ GT5 ಒಂದು GT5 ಅಂದ ಈ ನಾಡ್ಲ ಒಂದು ಕಾರ್ಬನ್ ಫೈಬರ್ ಅವು ಏನೋ ಗೊತ್ತುಂಡ ಲೈಟ್ ವೆಯ್ಟ್ ಗಟ್ಟಿ ಅವು ಈ ಪ್ಯಾಟರ್ನ್ ತುಲ ಈ ಪ್ಯಾಟರ್ನ್ ಇತ್ತ ಮ್ಯಾಕ್ಸಿಮಮ್ ಕಾರ್ಬನ್ ಫೈಬರ್ ಶೇಪ್ ಸಗದು ಸೂಪರ್ ಕಾರ್ಬನ್ ಫೈಬರ್ ಗಟ್ಟಿ ಅದೆಂತ ಮಾಡುತ್ತಾ ಈ ಬೀಚ್ ಹೌದು ಮಾರೆ ಎಂತ ಮಾಡುದು ಫಸ್ಟ್ ಊಟಕ್ಕೆ ಹೋಗು ಒಂದು ಮೊದಲು ಗಾಡಿ ತರೋ ಮಾರೆ ಇಲ್ಲಿಗೆ ಒಡೆ ಪೋಯ್ ಮಾರೆ ವನಸಿಗೆ ಒಲು ಬಾರ್ಬಿನಿಕೇಶನ್ ಪುದರ್ ಬಂಡ್ರು ಅಂಗಡಿ ಬಡ್ಚಿ ಒಂದು ಸುಲಭದ ಒಂಜಿ ನಮ್ಮ ಗಂಜಟ್ಟಣ ಮಲ್ಲಿ ಅದ ಬೇರೆ ಇಂಗ್ಲಿಷ್ ಪುದರ್ ಎಲ್ಲಿಗೆ ಹೋಗೋಣ ಹೇಳಿ ಬೇಗ ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ್ಬೇಕು. ಅದು ಮಣಿಪಾಲ್ ಓಡೋಣ ಮಾಡಿ ಡಾಲ್ಫಿನ್ ಅಂತ ಡಾಲ್ಫಿನ್ ಉಪ್ಪಿ ಓಷನ್ ಪಾರ್ಲ ಒಂದು ಸೀದೆಲ್ಲ പോയി നമ്മ ആവന്ന അത്തി അല്ലൊಂದು ಅಲ್ಲಿ ಇಜ್ಜ ಅಲ್ಲೊಂದು ಹೋಟೆಲ್ ಉಂಡಂದ್ಯಾ ನೋಡಿ ಓದಿ ದೂರ ಎಂತಿನ ಪೋಪಿನ್ಗೆ ಓಲೆಡ್ ತಿಕ್ಕೊಂಡು ಅವಳು ಮನೆಗೆ ಏನ ಮನೆಗೆ ಪೋಪಿನ್ ಮಾರೆ ಅವಳಿ ನೀವೊಂದು ಪೋಪುಂಡು ಹೆಂಗೆಲ್ಲ ಪೋಪಿನ್ ಸರಿ ಇಲ್ಲ ಮಾರ್ಲಿ ಮೊಗಳೆ ಮೆಲ್ಲಕ್ಕೆ ಏನ್ಲೇ ಆಯ್ತು ತೊಟ್ಟೆ ಬಸ್ ಹೋಯ್ ಅದನ್ನು ತೊಟ್ಟೆ ಬೆಡ್ಡಲ್ಲಿ ಗೋಬಿನ ಮೇಲೆ ರಾಂಗ್ ಸೈಡ್ ನಾನು ಅಮ್ಮಡೆ ಅವೇನ ಬೇಲೆಗ ಕುಂಟುಕೈತೆ ಸನ್ಯ ಹೋಟೆಲ್ ಬತ್ತ ಸಿಕ್ಕೊಂಡು ಹೋಟೆಲ್ ಮೂಲು ಒಂದು ತಂಡಸ್ ಹೋತೆ ಎಂಟ್ರಿಗೆ ಎಂಟು ಸಾಂಗ್ ಇತ್ತು ಏನು ಮಾಡು ಏನುಂಡಿ ಅವಲೆ ಬೇಗ 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 ಬರೋದು ಫುಲ್ ಏನು ಬೇ ಗಡ್ಡ ಅಂಗಡಿಯೋ ಗಾಯ್ಸ್ ಎಂಕ್ಲ ಒಂದು ಫೈರ್ ಸಾರಿ ಏನು ರಾಯಲ್ ಐತಿ ರಾಯಲ್ ಲೀಫ್ ಪಾನ್ ಸೆಂಟರ್ ಬೈದ ಡಿಫ್ರೆಂಟ್ ಕಮ್ಮಿ ರೇಟೆಡ್ ಉಂಟು ಅವಲ್ಲಿ ನಿಮಗೆ ಸಜ್ಜಾಗೆ ಒಂದು ಬರೀ ಡಮ್ಮಿಯಾ ಡೆಮೋ ಪೀಸ್ ఒక ಮೂರೊಂದು ಡೆಮೋ ಪೀಸ್ ಈಸ ಎಂತ ಮೆನು ತಕ್ಕ ಒಂದು ಮ್ಯಾನೇಜ್ ಎಡ್ಡೆ ಉಂಟು ಅತ್ತಲ್ಲಿ ಮೆನುನೇ ಇಂತ ಉಂಟು ಪಾಣಿಂಚಪ್ಪು ಒಂದು ಚಮನ್ ಚಟ್ನಿ ನಮ್ಮ ಅಜಯ್ ಈಸೆ ಫೈರ್ ಪಾನ್ ತಿನ್ರೆ ರೆಡಿಲ್ಲಿ ಅಜಯ್ ಆಲ್ ದ ಬೆಸ್ಟ್
ಏನ ನೀವಿದ್ದೀರಾ ಜವಾಬ್ದಾರಿ. ಏನು ಫೈರ್ ಎಕ್ಸ್ಟಿಂಗ್ವಿಷರ್ ಒಂದು ಅವಣ್ಣ ಫೈರ್ ಎಕ್ಸ್ಟಿಂಗ್ವಿಷರ್ ஒரு அப்பா தெக்காலே மாறு ಮಾರ್ಲಿ ಅಲ್ಲ ಲೈಟಿಂಗ್ ಬರಂడి ಶಾಕ್ ಅದಂడి ಮಾರು ಮುಂದೆ ಸಿನಿಮಾಟಿಕ್ ಬರಕ್ಕೆ ಪರ್ ಲಾಯ್ಕ್ ಮಾರು ಅವಂದು ಮಾರು ರೆಡಿ ಆಗ್ತಾ ಉಂಟು ಫೈರ್ ಪಾನ್ ಈಗ. ಕನ್ನಡ ಅಣ್ಣ ಯಾಕಡೆ ಅಣ್ಣ ಹಾಗೆ ಪೆಟ್ಟಾಗಿದೆ ನಮ್ದು ಇರಿ ಅಲ್ಲ ಮೇಲೆ ಫೈರ್ಗೆ మళ్ళా అమలుతారు అని తింటాను అదే మెల్ల ಎಲ್ಲ మీరు అడుగుతూ ನೋಡು ಅವನ ಎತ್ತಾರ ಲಾಸ್ಟ್ಗೂ ಬಲಿ ಕಂಚೇನೆ మళ్ళా పోయి 1 2 పోయి నీరు ఎంతండు ఏమి ఏమి ఇది బెచ్చా ఉందండి ఎంత ఉంది బెచ్చా ఉందండా చెప్తా ఉందండా ఈ బుక్ ఐస్లో ఉండి ఐస్లో ఉండియా ಐಸ್ ಪ್ಲಾನ್ ಉಂಟು ಸಿಂಪಲ್ ಟಾಪ್ ಉಂಟು ಟಾಪ್ ಉಂಟು ಸಿಂಪಲ್ ಪಚ್ಚಗುರುಪುರ ಟೇಸ್ಟ್ ಸಾಕು. ಥ್ಯಾಂಕ್ ಯು ಸೋ ಮಚ್ ಅಜಯ್ ಅವರೇ ನಿಮಗೆ ಹೇಗೆ ಫೀಲ್ ಆಗ್ತುಂಟು? ಅದು ಪಚ್ಚಗುರುಪುರ ಹಾಕಿದ್ರು ಫೈರ್ ಬರ್ಲಿಕ್ಕೆ. ಟಾಪ್ ಇದ್ದು ನಮಗೂ ಕೂಡ ಆಸಕ್ತಿ ಇದೆ. ರಾಯಲ್ ಲೀಫಿಗೆ ಬನ್ನಿ, ನೀವು ಸ್ವಲ್ಪ ಟ್ರೈ ಮಾಡಿ. ಟ್ರೈ ಮಾಡಿ. ಕೋಸ್ಟಲ್ ಮೈನ್ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇರಗೋ ಹೋಗ್ಬೋಡು ಬೇರೆ ಇರಗೋ ಹೋಗ್ಬೋಡು ಎಂಕ ಚಿಕ್ಕವು ಯಾನ್ ತುಗಿನೇ ಕಾಣಂಗ ಡಿಜಿನಿಗೆಲೇ ಮೇನ್ ಅಧ್ಯಕ್ಷರು ಒಂದೊಂದು ಈ ರಾಯಲ್ ಲೀಫ್ ಅನ್ನು ನೋಡಿದ್ರಿಂದ ನಾವು ಫೈರ್ ಪನ್ ಟ್ರೈ ಮಾಡಿದ್ದೇವೆ. ಸೊ ಥ್ಯಾಂಕ್ ಯು ನಮ್ಮ ಈ ಮಂಡೆಗೆ. ಬೊಕ್ಕೊಂಜಿ ಬೆಂಕಿಯ ಬೊಕ್ಕೊಂಜಿ ಅಂತಂದ ಹೆಂಗ ಚಿಕ್ಕ ಮತ್ತೊಂದು ಅಗ್ನಿ ಪರೀಕ್ಷೆಗೆ ಒಳಗಾಗಿದ್ದಾರೆ. ಆಶೀಶ್ ಏನ ಫುಲ್ ಸರ್ನೇಮ್ ಆಶೀಶ್ ಪ್ರಭು ಬಾಯ್ ಮೊಸಲೇದು ಇಂಚು ತುಂಬೆ ಏನೇನ ಅದು ಅಗ್ಗಿ ನನ್ನ ಟೇಸ್ಟ್ ಬೈಜಿ ಮಕ್ಕಡೆ ಇಡುಂಡ ಮತ್ತನ ಎಂಟಲ್ಲಿ ಬರ್ತದೆ. ಸೊ ಇಲ್ಲಿ ಮ್ಯಾಂಗೋ ಪಾನ್ ಬಂದಿದೆ. ಮ್ಯಾಂಗೋ ಪಾನ್ಗೆ ನಮ್ಮ ದಾಂಡಿಗರು ಈ ಪಾನನ್ನು ಸವಿಯುತ್ತಿದ್ದಾರೆ ಈಗ. ಪಿದೇಡ್ ಐಸ್ ಕ್ರೀಮ್ ಉಳ್ಳಾಡಿ ಸ್ವೀಟ್ ಪಾನ್ ಉಪ್ಪುಂಡು ಮ್ಯಾಂಗೋ ಫ್ಲೇವರ್ ಬೊಕ್ಕ ಉಂಡು ಬೇತ ಬರ್ಪಿಂಗಿಲ್ಲ ಜೊಲ್ಲಾರೆ ಪಿನಿ ಜಡ್ಡ ಬರ್ಪಿಂಗ್ ಹಾಕಿದೆಯಾ? ತಿನ್ನೋಡಿಯಾ ಕಬಾಬ್ ಫೈರ್ ಅಡ್ಡಾಗ್ತೀನಿ ಏನಲ್ಲ ಅಲ್ಲ ಟಾಪ್ ಆಗಿದ್ದಲ್ಲ ತೂ ಅಂತ ಕಮ್ಮಿ ತೂ ಉಲೆ ಬಣ್ಣ ತೆಕ್ಕೊಂಡು ರಕ್ಕರವಲ್ಲಿ ಫಸ್ಟ್ ತಿನ್ಕೊ. ಮಂತ್ರ ಹೇಳಬೇಕು ಹೇಗಾಗಿದೆ ಮ್ಯಾಂಗೋ ಪಾನ್. ಅವ್ರಿಗೆ ಮಾತೇ ಬರ್ತಾಯಿಲ್ಲ ಪಾನಲ್ಲಿ. ಓಕೆ ಫ್ರೆಂಡ್ಸ್ ಬಾಯ್.